ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ ಕಾರ್ಯಕ್ರಮ ಊರ್ವ ಸ್ಟೋರ್ನಲ್ಲಿರುವ ತುಳು ಭವನ ಸಿರಿ ಚಾವಡಿಯಲ್ಲಿ ನಡೆಯಿತು. ಒಡಿಯೂರು ಗುರುದೇವ ದತ್ತ ಸಂಸ್ಥಾನಂನ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ತುಳು ಯಕ್ಷಗಾನ ಕ್ಷೇತ್ರದ ಸಾಧನೆಗೆ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿ, ತುಳು ಜಾನಪದ ಕ್ಷೇತ್ರದಲ್ಲಿನ ಸಾಧನೆಗೆ ಸೇಜಪ್ಪ ಪಂಬದ, ತುಳು ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಶಕುಂತಲಾ ಭಟ್ ರವರಿಗೆ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಾಹಿತ್ಯ ಕ್ಷೇತ್ರಕ್ಕೂ ನೆಲದ ಬಗ್ಗೆ ಇಟ್ಟುಕೊಂಡು ಉಪಯೋಗವಂತರಂಚಿನ ರೀತಿ ನೀತಿ ನಮ್ಮ ತೋನಡೆ ಐದು ಗುರುತವಂತದೆ ಆಗಲೇ ಮಾನಾದಿಗೆ ಮಾಡ್ತೀವಿ. ಐದು ಮಂಡೆ ಗೂಗ್ಲಿನ ನಾವು ಪಟ್ಟಣ ಲೇಸ್ ಏನೇನು ವಿಶೇಷವಾದ ಕಾರ್ತಿಕ್ಗಳು 15 ದಿನ ಆಗುತ್ತೆ. ಆರಾದ್ರೆ ಬಾರಿ ಚಂಡಿ ಆಗ್ತದೆ. ಆರಾದ್ರೆ ಅಂದರೆ ಚಂಡಿಯಿಂದ ಅರ್ಥ ತುಳು ಮಂಡ ಚಂಡಿಯೇ ಆ ಚಂಡಿ ಇತ್ತಿನಿಡಿದಾಗ ನಮ್ಮ ಪೊರ್ಲಾದ ಪಿಲ್ಲರಿಗೆ ಆಗ್ತಾನೆ. ಚಂಡಿ ಪಡಿ ಯಾರಿಗೆ ಬರಲಿ ನಮ್ಮ ಚಂಡಿ ಆದಿ ಒಪ್ಪೋಡು ಅಂಚನಂಚೂರು ಎಡ್ಡೆ ಚಂಡಿ ಪಡಿ ಯಾರಿಗೆ ಬರಲಿ ಎಡ್ ಮಾತ್ರ ಪೂರ್ತಿ ಆಗುತ್ತೆ. ಚಂಡಿ ಆದಿ ಒಪ್ಪೋಡು ಆ ಚಂಡಿ ಪಂಡ ಆರಾತ್ರಿಪಿನ ನಕ್ಷತ್ರ ಅಂದ್ರೆ ವರ್ಷದ ಒಂಜಿ ಕಾಲಡು ಬಾರಿ ಪೊರ್ಲುಡುಪ್ಪನ ಈಗ ತುಳುನಾಡು ಪುದರ್ಲೆ ಪಂಡೇರೆ ತುಳುವಪ್ಪನ ಸೇವೆಗೆ ಒಂದು ಅದ ತಯಾರಿ ಆಗಿನ ಮಾತ ನಮ್ಮ ಈಗ ಮಾಡಿರೋದು ತುಳು ಬಂಧುಗಳು ಮಸ್ತ್ ಕಾರ್ಯಕ್ರಮ ನಮ್ಮ ಸಾಹಿತ್ಯಗಳೇನು ಕವಿಗಳೇನು ಬೇರೆ ಬೇರೆ ವಿದ್ವಾಂಸರೇನು ತುವಿನಂಚಿನ ಈ ಕಣ್ಣುಗಳ ಮಸ್ತ್ ವಿಚಾರಗಳು